ಧರಿಸಿದ ಕೇಶರಾಶಿಯ ಮೇಲೆ ಗಂಧ ಕುಸುಮವ ಹೊತ್ತು ಆಕೆಯ ಲಲಾಟದಲ್ಲಿ ರಾರಾಜಿಸುತ್ತಿದೆ ಕುಂಕುಮದ ಬೊಟ್ಟು. ನಾಸಿಕವನ್ನಲಂಕರಿಸಿದ ಸ್ವರ್ಣದ ನತ್ತು, ಕೊರಳೊಳು ಮಿಂಚುವ ಹಾರ ಸಂಪತ್ತು. ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವನ್ನಿಡಿದ ಸಿಂಹವಾಹಿನಿಯಾದ ನಗು ಮೊಗದ ತಾಯಿ ಭಾರತಾಂಬೆಯ ಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ನಮಸ್ಕಾರ ಬಂಧುಗಳೇ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ 4ನೇ ವರ್ಷದ ಯಕ್ಷಧ್ರುವ ಪಟ್ಲ ಸಂಭ್ರಮ 2019 ಈ ಸುಂದರವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನ ಹೃದಯಸ್ಪರ್ಶಿ ನಮನಗಳೊಂದಿಗೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಸಮಾರಂಭದ ಉದ್ಘಾಟನಾ ಸಮಾರಂಭ ಇದೀಗ ನಡೆಯಲಿಕ್ಕಿದೆ. ಇವತ್ತಿನ ಈ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಲಿಕ್ಕಾಗಿ ಈಗಾಗಲೇ ಚಿತ್ತೈಸಿದ್ದಾರೆ ಶ್ರೀ ಕ್ಷೇತ್ರ ಕಟೀಲಿನ ಅನುವಂಶಿ ಅರ್ಚಕರಾದ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಸ್ತ್ರನರವರು. ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಇದರ ಕುಲಾಧಿಪತಿಗಳಾದ ಗೌರವಾನ್ವಿತ ಡಾಕ್ಟರ್ ವಿನಯ್ ಹೆಗ್ಡೆಯವರು ವಹಿಸಲಿದ್ದಾರೆ. ಪಟ್ಲ ಸಂಭ್ರಮದ ಉದ್ಘಾಟನೆಯನ್ನು ಮೆಕಾಯ್ ಇಂಡಸ್ಟ್ರೀಸ್ ಮುಂಬಯಿಯ ಆಡಳಿತ ನಿರ್ದೇಶಕರಾದ ಶ್ರೀ KM ಶೆಟ್ಟಿಯವರು ನಿರ್ವಹಿಸಲಿದ್ದಾರೆ. ಆರೋಗ್ಯ ಶಿಬಿರದ ಉದ್ಘಾಟನೆಯನ್ನು ಖ್ಯಾತ ಮಕ್ಕಳ ತಜ್ಞರು ಡಾಕ್ಟರ್ ಸಂದೀಪ್ ರೈ ಕ್ಷೇಮ ವೈದ್ಯಕೀಯ ಸಂಸ್ಥೆ ಇವರು ನೆರವೇರಿಸಲಿಕ್ಕಿದ್ದಾರೆ. ಪ್ರಧಾನ ಅಭ್ಯಾಗತರಾಗಿ ಶ್ರೀ ಕ್ಷೇತ್ರ ಮಧೂರಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ UT ಆಳ್ವರವರು, ಶ್ರೀ ಕ್ಷೇತ್ರ ಪುಳಲಿಯ ಆಡಳಿತ ಮುಕ್ತರಾದ ಡಾಕ್ಟರ್ ಮಂಜೇಶ್ ಶೆಟ್ಟಿಯವರು, ಹಿರಿಯ ಲೆಕ್ಕ ಪರಿಶೋಧಕರಾದ ಶ್ರೀ SS ನಾಯ್ಕರವರು, ಸುಪ್ರಭಾತ ಗ್ರೂಪ್ ಆಫ್ ಹೋಟೆಲ್ಸಿನ ಮಾಲಕರಾದ ಶ್ರೀ ಕೃಷ್ಣಮೂರ್ತಿ ಮಂಜರವರು, ಶಾಂತಿವನ ಟ್ರಸ್ಟ್ ಧರ್ಮಸ್ಥಳದ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ ತೋಳ್ಪಡಿತೆಯವರು, ರತ್ನಗಿರಿಯ ಉದ್ಯಮಿಗಳಾದ ಶ್ರೀ ಚಿತ್ತರಂಜನ್ ಶೆಟ್ಟಿ ನುಳಿಯಾಳ್, ಹಿರಿಯ ಲೆಕ್ಕ ಪರಿಶೋಧಕರಾದ CA ದಿವಾಕರ್ ರಾವ್ ಕಟೀಲ್, ವಿನಾಯಕ ಕನ್ಸ್ಟ್ರಕ್ಷನ್ ಮಂಗಳೂರಿನ ಮಾಲಕರಾದ ಶ್ರೀ ಪುರುಷೋತ್ತಮ ಕೊಟ್ಟಾರಿಯವರು ಇವರು ಪಾಲ್ಗೊಳ್ಳಲಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಮಂಗಳೂರಿನ ಅಧ್ಯಕ್ಷರಾದ ಶ್ರೀ A ಸದಾನಂದ ಶೆಟ್ಟಿಯವರು, ಬಂಟರ ಯಾನೆ ನಾಡವರ ಮಾತೃಸಂಘದ ಅಧ್ಯಕ್ಷರಾದ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿಯವರು, ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದ ಶ್ರೀ ಸವನೂರು ಸೀತಾರಾಮ್ ರೈಯವರು, ಬಹುಮೇಳಗಳ ಸಂಚಾಲಕರಾದ ಶ್ರೀ P ಕಿಶನ್ ಹೆಗ್ಡೆಯವರು, ಶ್ರೀ ಧನಲಕ್ಷ್ಮಿ ಕ್ಯಾಶು ಇಂಡಸ್ಟ್ರಿನ ಮಾಲಕರಾದ ಶ್ರೀ ಶ್ರೀಪತಿ ಭಟ್ ಮೂಡುಬಿದ್ರೆಯವರು, ಹಾಗೂ ಮುಡಿಪು ಘಟಕದ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ರೈಯವರು, ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈಯವರು, ಹವ್ಯಾಸಿ ಕಲಾವಿದ ಘಟಕದ ಅಧ್ಯಕ್ಷರಾದ ಶ್ರೀ ಜಬ್ಬಾರ್ ಸಮೂಹ ಸಂಪಾಜೆಯವರು, ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾದ ಶ್ರೀ ಭುಜಬಲಿ ಧರ್ಮಸ್ಥಳರವರು, ಮೂಡುಬಿದಿರೆ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀ ಮುರಳೀಧರ ಶೆಟ್ಟಿಯವರು, ಬೆಂಗಳೂರು ಘಟಕದ ಕಾರ್ಯಾಧ್ಯಕ್ಷರಾದ ದೀಪಕ್ ಶೆಟ್ಟಿಯವರು, ಪುತ್ತೂರು ಘಟಕದ ಅಧ್ಯಕ್ಷರಾದ ಶ್ರೀ ಜಯರಾಜ್ ಭಂಡಾರಿಯವರು, ಸುರತ್ಕಲ್ ಘಟಕದ ಅಧ್ಯಕ್ಷರಾದ ಶ್ರೀ ಸಂತೋಷ್ ಶೆಟ್ಟಿಯವರು, ಸುಳ್ಯ ಘಟಕದ ಅಧ್ಯಕ್ಷರಾದ ಶ್ರೀ ಶ್ರೀನಾಥ್ ರೈಯವರು, ಸರಪಡಿ ಘಟಕದ ಅಧ್ಯಕ್ಷರಾದ ಶ್ರೀ ಶಶಿಕಾಂತ್ ಶೆಟ್ಟಿಯವರು, ಮಾಜಿ ಶಾಸಕಿಯಾದ ಶ್ರೀಮತಿ ಶಕುಂತಳಾ ಶೆಟ್ಟಿಯವರು, ಕಳಸ ಘಟಕದ ಅಧ್ಯಕ್ಷರಾದ TN ವಿಜಯೇಂದ್ರವರು, ಪುಳಲಿ ಘಟಕದ ಅಧ್ಯಕ್ಷರಾದ ಶ್ರೀ ಉಮೇಶ್ ಭಂಡಾರಿಯವರು, ಒಡಿಯೂರು ಘಟಕದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಶೆಟ್ಟಿಯವರು, ವಿಟ್ಲ ಘಟಕದ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ, ಎಕ್ಕಾರು ಕಟೀಲು ಘಟಕದ ಅಧ್ಯಕ್ಷರಾದ ಶ್ರೀ ಗಿರೀಶ್ ಶೆಟ್ಟಿಯವರು, ಉಪ್ಪಳ ಘಟಕದ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಬಳಕ, ಕುಂಬ್ಳೆ ಘಟಕದ ಅಧ್ಯಕ್ಷರಾದ ಶ್ರೀ ಜಗನ್ನಾಥ್ ಶೆಟ್ಟಿಯವರು, ಓಮಂಜೂರು ಘಟಕದ ಅಧ್ಯಕ್ಷರಾದ ಶ್ರೀ ಸತೀಶ್ ಶೆಟ್ಟಿಯವರು, ಉಪ್ಪಿನಂಗಡಿ ಘಟಕದ ಅಧ್ಯಕ್ಷರಾದ ಶ್ರೀ K ಜಗದೀಶ್ ಶೆಟ್ಟಿಯವರು, ಮಂಗಳೂರು ಘಟಕದ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಆಳ್ವ ಕದ್ರಿಯವರು, ಪುಂಜಾಲಕಟ್ಟೆ ಘಟಕದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಶೆಟ್ಟಿಯವರು, ಹಾಗೂ ಪಡುಬಿದ್ರೆ ಘಟಕದ ಅಧ್ಯಕ್ಷರಾದ ಶ್ರೀ ಜಯ S ಶೆಟ್ಟಿಯವರು ನಮ್ಮ ಜೊತೆ ಈಗ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಪೂಜ್ಯ ಕಟೀಲಿನ ಆನುವಂಶಿಕ ಅರ್ಚಕರಾದಂತಹ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸ್ರಣರು ನಮ್ಮ ಜೊತೆ ಇದ್ದಾರೆ. ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ಹುಟ್ಟಿ ಬಂದದ್ದೇ ಕಟೀಲು ಕ್ಷೇತ್ರದಿಂದ. ಇಲ್ಲಿಯವರೆಗೆ ಬರಬೇಕಿದ್ದರೆ ಆ ಕಟೀಲು ತಾಯಿಯ ಆಶೀರ್ವಾದ ಇಲ್ಲದೆ ಯಾವುದೂ ಸಾಧ್ಯವಿಲ್ಲ. ಅದರಲ್ಲೂ ಹಿರಿಯ ಅರ್ಚಕರು ಕಟೀಲು ದೇವಿಯ ನಿರಂತರ ಸೇವೆ ಮಾಡುತ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀ ಲಕ್ಷ್ಮೀನಾರಾಯಣ ಆಸ್ರಣ್ಣ ಅವರನ್ನು ಹೃತ್ಪೂರ್ವಕವಾಗಿ ನಮ್ಮ 4ನೇ ವರ್ಷದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ,
ಶ್ರೀ ಯುಟಿ ಆಳ್ವ ಅವರು ಶ್ರೀ ಕ್ಷೇತ್ರ ಮಧೂರಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಪೊಳಲಿ ಕ್ಷೇತ್ರದಲ್ಲಿ ಆಡಳಿತ ಮುಕ್ತೇಸರರಾಗಿಯೂ ಕಾರ್ಯನಿರ್ವಹಿಸಿದಂತಹ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದ ಮುಖಂಡರು, ಶ್ರೀ ಕ್ಷೇತ್ರ ಕಟೀಲಿನ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸ್ತ್ರಣ್ಣರು, ನಿಟ್ಟೆ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ನಿಟ್ಟೆ ಎಜುಕೇಷನ್ ಟ್ರಸ್ಟಿನ ಕುಲಾಧಿಪತಿ ಡಾಕ್ಟರ್ ಎನ್ ವಿನಯ್ ಹೆಗ್ಡೆಯವರು, ಹಿರಿಯ ಉದ್ಯಮಿ ಬಿ ಸಚ್ಚಿದಾನಂದ ಶೆಟ್ಟಿಯವರು, ಮೆಡಿಕಲ್ ಕ್ಯಾಂಪ್ ನಾಲ್ಕು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ವೇದಿಕೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಪುರುಷೋತ್ತಮ್ ಭಂಡಾರಿಯವರು, ಕೋಶಾಧಿಕಾರಿ CA ಸುದೇಶ್ ರೈ ಅವರಿದ್ದಾರೆ. ಕಿಟ್ಟಿನ ಹಸ್ತಾಂತರ ಶಿಬಿರ, ಮುಂದೆ ಕಲಾವಿದರಿಗೆ, ಕಲಾವಿದರ ಕುಟುಂಬದವರಿಗೆ ಆರೋಗ್ಯ ಶಿಬಿರ, ಅದೇ ರೀತಿ ಫ್ರೆಟರ್ನಿಟಿ ಅಂತ ಏನು ಹೇಳ್ತೇವೆ ನಾವಿನ್ನು, ಇದರಿಂದಾಗಿ ನಮ್ಮ ಸಂಸ್ಥೆಯಿಂದ ಇಲ್ಲಿ ಕುಲಪತಿಯವರಿದ್ದಾರೆ, ಉಪಕುಲಪತಿ ಇದ್ದಾರೆ, ನಾನು ಒಬ್ಬ ಅಲ್ಲಿ ಸೇವೆ ಮಾಡುವಂಥ ಒಂದು ವೈದ್ಯ, ಮಕ್ಕಳ ಶಸ್ತ್ರಚಿಕಿತ್ಸೆಯ ಡಿಪಾರ್ಟ್ಮೆಂಟ್ ನಾನು ನಡೆಸ್ತಾ ಇದ್ದೇನೆ. ನಮ್ಮಿಂದ ಏನಾಗಬೇಕು ಈ ಟ್ರಸ್ಟಿಗೆ, ಇದರಿಂದ ಎಂಥ ಸಲಹೆ ಕೊಡಬೇಕು, ಯಾವ ಟೈಮಿಗೆ ಇದಾಗಬೇಕು, ಎಂಥ ಮಾಹಿತಿ ಆಗಬೇಕು, ಅಥವಾ ನಮ್ಮ ಶಿಬಿರ ನಡೆಸಬೇಕು, ಇದಕ್ಕೆ ನಾವು ಯಾವಾಗಲೂ ತಯಾರಿದ್ದೇವೆ. ಇದಕ್ಕೆ ನಾವು ಆರ್ಗನೈಸೇಷನ್ಗೆ ಮೊದಲಿಂದ ಹೇಳ್ತಾ ಇದ್ದೇವೆ, ನಾವು ಎಂಥ ನಮ್ಮ ಸೈಡಿಂದ ಆಗಬೇಕು ಅದನ್ನು ನಾವು ಮಾಡಿಕೊಡಲಿಕ್ಕೆ ತಯಾರಿದ್ದೇವೆ. ಇದರಿಂದಾಗಿ ಈ ಸಾಂಸ್ಕೃತಿಕ ಯಕ್ಷಗಾನದಿಂದಾಗಿ ಇಷ್ಟು ಜನರಿಗೆ ತಲುಪ್ತಾ ಇದೆ ಅಂತ ಹೇಳಿ ಗೊತ್ತಾಗಲಿಕ್ಕೆ ನಮ್ಮದೊಂದು ಸಣ್ಣ ಸಹಾಯ ಇದಾಗ್ತದೆ ಅಂತಿದ್ದರೆ ನಮಗೆ ಭಾಳ ಉಪಕಾರ. ಇಷ್ಟು ದೊಡ್ಡ ಜನರನ್ನು ಒಟ್ಟು ಮಾಡಿ ಇಷ್ಟು ಮುಂದಕ್ಕೆ ತಂದಿದ್ದೀರಿ ನೀವು. ದೇವರು ಇನ್ನೂ ನಿಮಗೆ ಈ ಶಕ್ತಿಯನ್ನು ಕೊಡಲಿ ಅಂತ ಕೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಈ ಕೃತಿಗೆ ಯಕ್ಷ ಪ್ರಭಾಕರ ಎನ್ನುವ ಹೆಸರನ್ನು ನೀಡಿದ್ದೇವೆ. ಪ್ರಭಾಪಟಲ, ಯಕ್ಷ ಪ್ರಭಾಕರನ ಪ್ರಭಾಪಟಲ. ಪುರುಷೋತ್ತಮ ಬಿಳಿಮಲೆ, ವಿವೇಕ ರೈಯವರು, ಅದೇ ರೀತಿಯಾಗಿ ತೋಳ್ಪಡಿತ್ತಾಯರು, ಜಬ್ಬಾರ್ ಸಮೂಹ ಸಂಪಾಜೆ ಮೊದಲಾದ ಹಿರಿಯಗಳು ಯಕ್ಷ ಪ್ರಭಾಕರ ಕೃತಿಯಲ್ಲಿದೆ. ಈ ಕೃತಿ 300 ಅಪ್ಲಿಕೇಶನ್ ಬಂದಿದೆ. ಇದನ್ನು ಸ್ಕ್ರೂಟಿನಿ ಮಾಡಿ ಇಲ್ಲಿ ಸಾಂಕೇತಿಕವಾಗಿ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗೆದವರಿಗೆ ಇಲ್ಲಿ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ವೃತ್ತಿಪರ ಕಲಾವಿದರು ಹೈಯರ್ ಪ್ರೈಮರಿ ಲೆವೆಲ್ 5ನೇ ತರಗತಿಯಿಂದ 7ನೇ ತರಗತಿವರೆಗೆ ನಿಧಿಶಾ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೆಕೆಂಡ್ರಿ ಲೆವೆಲ್ ಅಂದರೆ 8ನೇ ತರಗತಿಯಿಂದ 10ನೇ ತರಗತಿ ಒಳಗೆ ಜೀವನ್, ಇವನು SSLCಯಲ್ಲಿ 89.12 ಅಂಕವನ್ನು ಗಳಿಸಿರ್ತಾನೆ. ಇವರ ತಂದೆ ಆನಂದ್ ಕೆ ಕಟೀಲ್ ಮೇಳದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಶಿಕಾ ರಮೇಶ್ ಭಂಡಾರಿ ಸೆಕೆಂಡ್ PUC ಸೈನ್ಸ್, ಇದರಲ್ಲಿ 87.83 ಅಂಕವನ್ನು ಗಳಿಸಿದ್ದಾಳೆ. ಇವರ ತಂದೆ ರಮೇಶ್ ಭಂಡಾರಿ ಪೆರಡೂರು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೀರ್ತನ್ ಸೆಕೆಂಡ್ PUC ಆರ್ಟ್ಸ್ ಕೀರ್ತನ್, ಇವರು 82% ಅಂಕವನ್ನು ಗಳಿಸಿದ್ದಾರೆ. ಕಟೀಲು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಶ್ಮಿತಾ M ಶೆಟ್ಟಿ ಸೆಕೆಂಡ್ PUC ಕಾಮರ್ಸ್, ಇವರು 83.83 ಅಂಕವನ್ನು ಗಳಿಸಿದ್ದಾರೆ. ಇವರ ತಂದೆ ಮೋಹನ್ ಶೆಟ್ಟಿ ಬಾಯಾರ್ ಕಾಸರಗೋಡು ಕಟೀಲ್ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಶ್ಮಿತಾ M ಶೆಟ್ಟಿ. ಈಗ ಡಿಗ್ರಿ ವಿಭಾಗ ವಿನೀತಾ
ಥರ್ಡ್ ಇಯರ್ BA 70% ಅಂಕವನ್ನು ಗಳಿಸಿದ್ದಾಳೆ. ವಿಶ್ವನಾಥ್ ಪೂಜಾರಿ ಇವರ ಮಗಳು ಕಟೀಲು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿನೀತಾ ಥರ್ಡ್ ಇಯರ್ BA. ಶಶಾಂಕ್ ಸೆಕೆಂಡ್ ಇಯರ್ BSc 85.25 ಅಂಕವನ್ನು ಗಳಿಸಿದ್ದಾನೆ. ಇವರ ತಂದೆ ಉಲ್ಲೂರು ಶಂಕರ್ ದೇವಾಡಿಗ, ಇವರು ಸೌಕೂರ್ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಶಾಂಕ್. ಓಕೆ. ಹರಿನಾರಾಯಣ KS ಥರ್ಡ್ ಇಯರ್ BCom 85.11 ಅಂಕವನ್ನು ಗಳಿಸಿದ್ದಾನೆ. ಇವರ ತಂದೆ ಸುಬ್ರಾಯ ಹೊಳ್ಳ ಕಾಸರಗೋಡು ಹನುಮಗಿರಿ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಾಸ್ಟರ್ ಡಿಗ್ರಿ ವಿನುತಾ. ಓಕೆ, ಮಾಸ್ಟರ್ ಡಿಗ್ರಿ ವಿನುತಾ. ಕಾವ್ಯಶ್ರೀ ಶೆಟ್ಟಿ. ಕಾವ್ಯಶ್ರೀ ಶೆಟ್ಟಿ ಇವರು ಫಸ್ಟ್ ಇಯರ್ MComನಲ್ಲಿ 76% ಅಂಕವನ್ನು ಗಳಿಸಿದ್ದಾರೆ. ಈಗ ಮಹಿಳಾ ಕಲಾವಿದರ ವಿಭಾಗ. ಅಭಿನವಿ ಹೊಳ್ಳ 6ನೇ ತರಗತಿ 98.33 ಅಂಕವನ್ನು ಗಳಿಸಿದ್ದಾರೆ. ಅಭಿನವಿ ಹೊಳ್ಳ ಇವರು ಮಹಿಳಾ ಯಕ್ಷಗಾನ ಕಲಾವಿದೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಭಿನವಿ ಹೊಳ್ಳ. ಸುಷ್ಮಾ ಇವರು SLCಯಲ್ಲಿ 91.2 ಅಂಕವನ್ನು ಗಳಿಸಿದ್ದಾರೆ. ಸುಷ್ಮಾ ದಯವಿಟ್ಟು ವೇದಿಕೆಗೆ ಆದಷ್ಟು ಬೇಗ ಬರಬೇಕಾಗಿ ಕೇಳ್ಕೊಳ್ತೇನೆ. ಸುಷ್ಮಾ. ವೈಭವ ಲಕ್ಷ್ಮಿ ಫಸ್ಟ್ ಇಯರ್ ಕಾಮರ್ಸ್ 78% ಅಂಕವನ್ನು ಗಳಿಸಿದ್ದಾರೆ. ಫಸ್ಟ್ ಇಯರ್ PUC ಕಾಮರ್ಸ್. ವೈಭವ ಲಕ್ಷ್ಮಿ. P ಸೌಂದರ್ಯ ಲಕ್ಷ್ಮಿ ಫಸ್ಟ್ ಇಯರ್ MSc 78% ಅಂಕವನ್ನು ಗಳಿಸಿದ್ದಾರೆ. P ಸೌಂದರ್ಯ ಲಕ್ಷ್ಮಿ. ಶ್ರುತಿ ಸೆಕೆಂಡ್ ಇಯರ್ MA ಶ್ರುತಿ ಇವರು 63 ಅಂಕವನ್ನು ಗಳಿಸಿದ್ದಾರೆ. ಶ್ರುತಿ. ಹವ್ಯಾಸಿ ಕಲಾವಿದರ ವಿಭಾಗ. ರೋಷನ್ 5ನೇ ತರಗತಿ A++ ಅಂಕವನ್ನು ಗಳಿಸಿದ್ದಾನೆ ಈತ. ಇವರ ತಂದೆ K ಶಿವರಾಮ್, ಇವರು ಹವ್ಯಾಸಿ ಕಲಾವಿದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದಿತ್ಯ ಕೋಡಿಕಲ್ SLCಯಲ್ಲಿ 84% ಅಂಕವನ್ನು ಗಳಿಸಿದ್ದಾರೆ. ಇವರು ದಯಾನಂದ್ ಕೋಡಿಕಲ್ ಇವರ ಸುಪುತ್ರರಾಗಿದ್ದಾನೆ. ಸ್ಫೂರ್ತಿ SP ಸೆಕೆಂಡ್ PUC ಕಾಮರ್ಸ್ 95 ಅಂಕವನ್ನು ಗಳಿಸಿದ್ದಾಳೆ. ಸ್ಫೂರ್ತಿ SP ಇವರ ತಂದೆ ಸತೀಶ್ ಆಚಾರ್ಯ ಹವ್ಯಾಸಿ ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸ್ಫೂರ್ತಿ SP. ಮಯೂರ್ ನಾಯ್ಗ ಇವರು ಸೆಕೆಂಡ್ ಇಯರ್ BComನಲ್ಲಿ 80 ಅಂಕವನ್ನು ಗಳಿಸಿದ್ದಾರೆ. ಹರಿಶ್ಚಂದ್ರ ನಾಯ್ಗ ಇವರ ಸುಪುತ್ರರಾಗಿ ಮಯೂರ್ ನಾಯ್ಗ. ವೆಂಕಟೇಶ್ KM ಥರ್ಡ್ ಇಯರ್ BSc 88% ಅಂಕವನ್ನು ಗಳಿಸಿದ್ದಾರೆ. ಇವರು KM ಸೀತಾರಾಮ್ ಭಟ್ ಇವರ ಸುಪುತ್ರರಾಗಿದ್ದಾರೆ. ಇದಲ್ಲದೆ ಬಂಗಾರದ ಪದಕವನ್ನು ನಾವು ಸಾಯಂಕಾಲದ ಕಾರ್ಯಕ್ರಮದಲ್ಲಿ ನೀಡಲಿಕ್ಕಿದ್ದೇವೆ. SLC PUC ಹಾಗೂ ನಮ್ಮ ಎಲ್ಲ ಯಕ್ಷಗಾನ ಕಲಾವಿದರು ಮತ್ತು ಅವರ ಕುಟುಂಬರು. ಡಾಕ್ಟರ್ N ವಿನಯ ಹೆಗ್ಡೆಯವರು ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರು. ಅವರ ಚಿತ್ರ ಇಲ್ಲಿ ಮುಂದೆ ಸುದೇಶ್ ರೈ ಕುಲು ಬರೆ ಸುದೇಶ್ ರೈ ಅವರ ಕಚೇರಿಯಲ್ಲಿರುವ ಹೆಚ್ಚಿನ ಸಿಬ್ಬಂದಿಗಳು ನಮ್ಮ ಟ್ರಸ್ಟಿನ ಒಂದು ಸಕ್ರಿಯ ಸದಸ್ಯರು ಹೌದು. ವೃಂದಾ ಕೊನ್ನಾರ್ ರಾಕೇಶ್ ರೈ ಅಡ್ಕ ಅವರ ಶಿಷ್ಯ ಕೂಡ ಹೌದು, ಯಕ್ಷಗಾನ ಕಲಾವಿದೆ ಕೂಡ ಹೌದು. ಅಭಿನಂದನೆಗಳು. ಸತೀಶ್ ಶೆಟ್ಟಿ ಪಟ್ಲ ಅವರು, ರವಿರಾಜ್ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು. ಪುರುಷೋತ್ತಮ್ ಭಂಡಾರಿ ಅವರು ಪ್ರಧಾನ ಕಾರ್ಯದರ್ಶಿಯವರು.
ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಪೂರ್ಣ ಸಹಕಾರವನ್ನು ನೀಡುತ್ತಿರುವ ಅಡ್ಯ ಇವರ ಸಹಕಾರವನ್ನು ನಾವು ಮರೆಯುವಂತಿಲ್ಲ. ಪ್ರದೀಪ್ ಅಣ್ಣವಲೆ. ಚಲನಚಿತ್ರ ನಿರ್ಮಾಪಕರು, ಧನ್ಯವಾದ. ಈ ಉದ್ಘಾಟನಾ ಸಮಾರಂಭವನ್ನು 10:45 ಮುಗಿಸಿಕೊಡ್ತೇವೆ ಅಂತ ವಿನಯ್ ಹೆಗ್ಡೆ ಅವರಿಗೆ ಮಾತು ಕೊಟ್ಟಿದ್ದೇವೆ. ಬಹುಶಃ ಯಕ್ಷಗಾನಕ್ಕೆ ಒಂದು ವಿಶೇಷವಾದಂತಹ ಸ್ಥಾನಮಾನ, ಗೌರವ ಸಿಗುವಂತಹ ಒಂದು ಉತ್ತಮ ಕಾರ್ಯಕ್ರಮ. ಬಹುಶಃ ನಾವೆಲ್ಲ ಸಿನಿಮಾದಲ್ಲಿ ನಟಿಸುವಂತಹ ನಟರನ್ನು ನೋಡಿ ಅವರು ದೊಡ್ಡ ಆ್ಯಕ್ಟರ್ ಅಂತೇಳಿ, ತಾರೆಗಳು, ಧ್ರುವಗಳು ಅಂತೇಳಿ ಎಲ್ಲ ಕಡೆ ಭಾಳಷ್ಟು ಗೌರವದಿಂದ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ನೋಡ್ತಾ ಇದ್ದೇವೆ. ಆದರೆ ಅದಕ್ಕಿಂತಲೂ ಮಿಗಿಲಾದಂತಹ ಒಂದು ವಿಶೇಷವಾದಂತಹ ಒಂದು ಚೈತನ್ಯ ಯಕ್ಷಗಾನ ಕಲಾವಿದರಲ್ಲಿದೆ. ಕಲಾವಿದರು ಸಿನಿಮಾ ತಾರೆಯವರು ಕೇವಲ ನಟನೆ ಮಾತ್ರ ಮಾಡ್ಬೋದು, ಅದಕ್ಕೆ ಮಾತಿನಾಗುವುದಿಲ್ಲ. ಆದರೆ ಅದನ್ನು ಎಷ್ಟೋ ಸಲ ಪ್ರದರ್ಶನ ಮಾಡಿ ಅದನ್ನು ತೆಗೆಯುವವರು ಕಟ್ ಅದನ್ನು ಸರಿ ಮಾಡಿಸಿ ಭಾಳಷ್ಟು ಸಾಧನೆ ಮಾಡಿದರೆ, ಯಾವುದೇ ವಿಶೇಷವಾದಂತಹ ಪ್ರೋತ್ಸಾಹ ಇಲ್ಲದೆ 4 ಕಂಬಗಳ ಮಧ್ಯೆ ತಮ್ಮದಾದಂತಹ ಸಾಧನೆಯಿಂದ, ತಮ್ಮ ಪ್ರತಿಭೆಯಿಂದ ಯಕ್ಷಗಾನ ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ಮುಖೇನ ಕೇವಲ 4 ಕಂಬದ ಮಧ್ಯದಲ್ಲಿ ಸ್ವರ್ಗಲೋಕವನ್ನು, ಯಮಲೋಕವನ್ನು ನೆಲ್ಲಿ ನಿರ್ಮಿಸುವಂತಹ, ನಮಗೆ ಭಾವನೆ ಹುಟ್ಟಿಸುವಂತಹ ಪ್ರಯತ್ನ ಮಾಡುವುದಲ್ಲದೆ, ಕೇವಲ ಅಲ್ಪ ವಿದ್ಯೆಯಲ್ಲಿ 4ನೇ ಕ್ಲಾಸು, 5ನೇ ಕ್ಲಾಸು, 6ನೇ ಕ್ಲಾಸು ಶಾಲೆಗೆ ಹೋದಂಥ ವಿದ್ಯಾರ್ಥಿಗಳು ಈ ಕರ್ತವ್ಯದಲ್ಲಿ ಸೇರಿಕೊಂಡು ಬಹುಶಃ ದೊಡ್ಡ ದೊಡ್ಡ ಘನ ವಿದ್ವಾಂಸರು ಸಹ ಆಶ್ಚರ್ಯಪಡುವಂತಹ ರೀತಿಯಲ್ಲಿ ಮಾತುಗಾರಿಕೆಯಿಂದ ಜನಮನವನ್ನು ಮೆಚ್ಚಿಸುವಂತಹ ದೊಡ್ಡ ಸಾಧನೆ ಒಂದು ಕರ್ತವ್ಯ. ಆದರೆ ಅದಕ್ಕೆ ಇಷ್ಟವರೆಗೆ ಮನ್ನಣೆ ಇರಲಿಲ್ಲ. ಆ ಮನ್ನಣೆಯನ್ನು ಸತೀಶ್ ಪಟ್ಲಾರವರು ತಮ್ಮ ಫೌಂಡೇಶನ್ನ ಮೂಲಕ ಇಡೀ ಜಗತ್ತಲ್ಲಿ ಪ್ರಚಾರ ಮಾಡಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ದಕ್ಷಿಣ ಕನ್ನಡದ ಒಂದು ವಿಶೇಷವಾದಂತಹ ಕಲೆ ಯಕ್ಷಗಾನ ಕಲೆ. ಈ ಯಕ್ಷಗಾನ ಕಲೆ ಕೇವಲ ಕಲೆ ಮಾತ್ರ ಅಲ್ಲ, ನಮ್ಮ ಜನರಿಗೆ ನಮ್ಮ ಧಾರ್ಮಿಕ ಚಿಂತನೆಯನ್ನು ಮೂಡಿಸುವಂತಹ, ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಪರಿಚಯವನ್ನು ಮಾಡಿಸುವಂತಹ. ಬಹುಶಃ ನಾನು ಯಾವಾಗಲೂ ಹೇಳೋದುಂಟು, ರಾಮ ಎಂದರೆ ದೇವರು, ರಾವಣ ಎಂದರೆ ರಾಕ್ಷಸ ಎಂಬಂತಹ ವ್ಯತ್ಯಾಸವನ್ನು ನಮ್ಮ ಇಂದಿನ ಸಮಾಜಕ್ಕೆ ತೋರಿಸಿಕೊಡುವಂತಹ ಶಕ್ತಿ ಇದ್ದರೆ ಯಕ್ಷಗಾನ ಕಲಾವಿದರಿಗೆ. ಯಕ್ಷಗಾನ ಮುಖೇನ ಇಂತಹ ಎಲ್ಲ ಚಟುವಟಿಕೆಗಳ ಮುಖಾಂತರ ನಮ್ಮದಾದಂತಹ ಧರ್ಮ ಪ್ರಚಾರದೊಂದಿಗೆ ನಮ್ಮ ಮಕ್ಕಳಿಗೆ ನಮ್ಮದಾದಂತಹ ಸಂಸ್ಕೃತಿಯನ್ನು, ಬಹುಶಃ ಈಗಿನ ಸಂಸ್ಕೃತಿ ಅಂತ ಹೇಳಿದರೆ ತಂದೆಯನ್ನು ಕಂಡರು ಹಾಯ್ ಅಂತ ಹೇಳಿ ಎಡಗೈ ಮೇಲೆ ಮಾಡುವಂತಹ ಸಂಸ್ಕೃತಿಯಲ್ಲಿ ಹಾಗೆಲ್ಲ ಗುರುವನ್ನು ಕಂಡ್ರೆ, ತಂದೆಯನ್ನು ಕಂಡ್ರೆ ಹೇಗೆ ನಡ್ಕೊಳ್ಬೇಕು ಅಂತ ಸಮಾಜಕ್ಕೆ ಬೋಧನೆ ಮಾಡುವಂತಹ ಕಲಾವಿದರು ಯಕ್ಷಗಾನ ಕಲಾವಿದರು. ಕೇವಲ ಕಲಾವಿದರಲ್ಲ, ಸಮಾಜದ ಗುರುಗಳು. ಅಂತಹ ಒಂದು ಒಳ್ಳೆಯ ಕರ್ತವ್ಯಕ್ಕೆ ಪೂರ್ಣ ಪ್ರೋತ್ಸಾಹ ಸಿಗುವಂತೆ ಪ್ರಯತ್ನ ಪಟ್ಟವರು ಪಟ್ಲ ಸತೀಶ್ ಶೆಟ್ಟರು ತಮ್ಮ ಫೌಂಡೇಶನ್ನ ಮುಖಾಂತರ. ಎಲ್ಲ ಇಂತಹ ಒಳ್ಳೆಯ ಕೆಲಸ ಮಾಡಿದಾಗ ಗುಣಾಶ್ರಯೇ ಗುಣಮಯಿ ಅಂತ, ಯಾರಲ್ಲಿ ಒಳ್ಳೆಯ ಗುಣ ಉಂಟು ಅವರೊಟ್ಟಿಗೆ ದೇವರಿರ್ತಾರಂತೆ. ಈ ಒಳ್ಳೆಯ ಕರ್ತವ್ಯದಿಂದ, ಒಳ್ಳೆಯ ಮನಸ್ಸಿನಿಂದ ಅವಳು ಪ್ರಯತ್ನ ಮಾಡಿದ್ದರಿಂದಲೇ ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆ, ಲಂಡನ್ನಲ್ಲಾಗಲಿ, ಅಮೆರಿಕದಲ್ಲಾಗಲಿ, ಈ ಥರ ಎಲ್ಲ ದೇಶಗಳಲ್ಲಿ ಸಹ ಇದಕ್ಕೆ ಪೂರ್ಣ ಪ್ರೋತ್ಸಾಹ ಸಿಗುವುದರೊಂದಿಗೆ ಇಂತಹ ಒಂದು ಯಶಸ್ಸಿಗೆ ಕಾರಣವಾಗಿದೆ. ಈ ಕಲೆ ಬೆಳಗಲಿ. ಈ ಪಟ್ಲ ಸತೀಶ್ ಶೆಟ್ಟರವರ ಈ ಪ್ರಯತ್ನದ ಫೌಂಡೇಶನ್ ಇನ್ನಷ್ಟು ಕಲಾವಿದರಿಗೆ ಆಶ್ರಯ ನೀಡಲಿ, ಕಲಾ ಪ್ರಚಾರ ಪ್ರಸಾರ ಆಗುವುದರೊಂದಿಗೆ ಕಲಾವಿದರಿಗೆ, ಆ ಸತ್ಕರ್ಮ ಮಾಡುವಂತಹ ಕಲಾವಿದರಿಗೆ ದೇವರು ಅನುಗ್ರಹ ನಡೆಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವುದರೊಂದಿಗೆ ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ. ಈ ಸಂಸ್ಥೆಯ ಮುಖೇನ ಎಲ್ಲ ಕಲಾವಿದರ ಜೀವನ ಬಾಳು ಬೆಳಗಲಿ ಅಂತ ಹೇಳುತ್ತಾ, ಇಂತಹ ಒಳ್ಳೆಯ ಅವಕಾಶಕ್ಕೆ ಕೃತಜ್ಞತೆ ಸಲ್ಲಿಸ್ತಾ, ಇಂದು ಈ 4ನೇ ವರ್ಷದ ಕಾರ್ಯಕ್ರಮ ಬೆಳಗಿನಿಂದ ರಾತ್ರಿ ತನಕ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆ ಕಲಾಮಾತೆಯಂತಹ ಕಟೀಲು ತಾಯಿ ನಿರ್ವಿಘ್ನದಿಂದ ಚಂದದಿಂದ ನೆರವೇರಿಸಿಕೊಂಡು ಇಂತಹ ಕಾರ್ಯಕ್ರಮ ಉಳಿದವರಿಗೆ ಮಾದರಿ ಕಾರ್ಯಕ್ರಮವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುತ್ತಾ
ಜನ ಎಲ್ಲ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ನಡೆಯುವಂತೆ ಆ ಮಹಾದೇವಿ ಅನುಗ್ರಹಿಸಲಿ. ಅನೇಕ ಸಂಘ ಸಂಸ್ಥೆಗಳು ಮಾಡ್ತಾರೆ. ಕೆಲವರು ಕಾಟಾಚಾರಕ್ಕಾಗಿ ಪೇಪರ್ನಲ್ಲಿ ಫೋಟೋ ಹಾಕಲಿಕ್ಕೆ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಈ ಒಂದು ಕಾರ್ಯಕ್ರಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಈ ಟ್ರಸ್ಟಿನವರು ಮಾಡೋದು ನಿಜವಾಗಿ ಒಂದು ಮನಸಾರೆ ಆಗಿ ಜನರಿಗೆ ಮನ ಮುಟ್ಟುವ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ಸುಭಾಷಿತಕಾರ ಹೇಳ್ತಾರೆ, ವದನಂ ಪ್ರಸಾದ ಸದನಂ ಸದಯಂ ಹೃದಯಂ ಸುಧಾಮುಚೋ ವಾಚಃ ಕರಣಂ ಪರೋಪಕರಣಂ ಯೇಷಾಂ ಕೇಶಾಂ ನತೆ ವಂದ್ಯಾಹ. ಅಂದರೆ ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಇರ್ಬೋದು, ಅವರ ಎಲ್ಲ ಟೀಮ್, ನಮ್ಮ ಪುರುಷೋತ್ತಮ್ ಭಂಡಾರಿ ಅವರು, ನಮ್ಮ ಸುದೇಶ್ ರೇ ಅವರು ಚಾರ್ಟರ್ಡ್ ಅಕೌಂಟೆಂಟ್, ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟ್, ಅದು ಇಂಥ ಪ್ರವೃತ್ತಿಯಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಎಲ್ಲ ಅವರ ಸದಸ್ಯರಿಗೂ, ಎಲ್ಲ 34 ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ನಮೋ ನಮಃ. ಯಾಕಂದರೆ ವದನಂ ಸದಾ ಪ್ರಸಾದ ಸದನಂ, ಯಾರ ಮುಖವು ಪ್ರಸನ್ನತೆಯಿಂದಿರುತ್ತದೋ, ಸದಯಂ ಹೃದಯಂ, ಯಾರ ಹೃದಯವು ದಯಾಮಯಿಯಾಗಿರುತ್ತದೋ, ಸುಧಾಮುಚೋ ವಾಚಃ, ಯಾರ ಮಾತುಗಳು ಸವಿ ಮಾತುಗಳಾಗಿರುತ್ತದೆಯೋ, ಕರಣಂ ಪರೋಪಕರಣಂ, ಯಾರ ಅಂತಃಕರಣವು ಪರೋಪಕಾರಕ್ಕಾಗಿ ಮಿಡಿಯುತ್ತಾ ಇರುತ್ತದೋ, ಯೇಷಾಂ ಕೇಶಾಂ ನತೆ ವಂದ್ಯಾಹ, ಇಂಥ ವ್ಯಕ್ತಿಗಳು ಯಾರಿಂದ ತಾನೇ ಪೂಜಿಸಲ್ಪಡುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲ ಒಂದು ಪದಾಧಿಕಾರಿಗಳಿಗೆ ನಮ್ಮದು ನಮೋ ನಮಃ ಅಂತ ಹೇಳ್ತೇನೆ. ಇನ್ನು ಈ ಯಕ್ಷಗಾನದ ಬಗ್ಗೆ ಕೂಡ ನಾನು ಮಾತಾಡೋದಿಲ್ಲ, ಯಾಕಂದರೆ ಬೆಳಗಿನ ಸಾಯಂಕಾಲ ಅದೇ ಇರ್ತದೆ. ಆದರೆ ನಾವು ಈಗ ಡಾಕ್ಟ್ರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಏನೇ ಇರ್ಬೋದು, ನಮಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ದೇವರು ಕೊಟ್ಟಾಗ ವೃತ್ತಿಯಲ್ಲದೆ ಪ್ರವೃತ್ತಿಯಲ್ಲಿ ಅನೇಕ ಒಂದು ಹವ್ಯಾಸಗಳನ್ನು ಬೆಳೆಸಿ ನಮ್ಮಿಂದ ಆದಷ್ಟು ನಾವು ಉಪಕಾರ ಮಾಡಬೇಕು. ಆವಾಗ ಮಾತ್ರ ನಮಗೆ ದೇವರು ನಮ್ಮ ಒಂದು ಏನು ಹೇಳ್ತಾರೆ, ಸಂತೋಷವನ್ನು ಕರುಣಿಸ್ತಾರಂತೆ. ಅದಕ್ಕೆ ಒಂದು ಸಣ್ಣ ಒಂದು ಇದು ಹೇಳ್ತಾರೆ, ಏನಂದರೆ ಉಳ್ಳಲ್ಲಿ ಉಣಲಿಲ್ಲ, ಉಳ್ಳಲ್ಲಿ ಉಡಲಿಲ್ಲ, ಉಳ್ಳಲ್ಲಿ ದಾನ ಕೊಡಲಿಲ್ಲ, ಉಳ್ಳಲ್ಲಿ ದಾನ ಕೊಡಲಲ್ಲ ದವನೊಡವೆ, ಕಳ್ಳಗೆ ರಪಗೆ ಸರ್ವಜ್ಞ ಅಂತೇಳಿ ಸರ್ವಜ್ಞ ಹೇಳ್ತಾನೆ. ಹಾಗೆ ಅನೇಕ ದಾನಿಗಳು ಕೊಟ್ಟು ಇಂಥ ಕಾರ್ಯಕ್ರಮ ಮಾಡಿದ್ದೇನೆ. ನಾನಿವತ್ತು ಚೆಕ್ ಹಿಡ್ಕೊಂಡು ಬರುವ ಅಂತ ಹೋಗಿದ್ದೆ, ಬಟ್ ನಮ್ಮ ಆಫೀಸ್ ಇವತ್ತು ಬಂದು ಬೀಗದ ಕೈ ಅಟೆಂಡರ್ ಹತ್ರ ಉಂಟು. ಆದ್ದರಿಂದ ನಮ್ಮ ಒಂದು ಕಳಕಳಿಯ ವಿನಂತಿ ಏನಂದರೆ, ಇವತ್ತು ನನಗೆ ತರಲಿಕ್ಕೆ ಆಗಲಿಲ್ಲ, ಈ ಟ್ರಸ್ಟಿನ ಒಂದು ಸದಸ್ಯನಾಗಿ ನೀವು ಒಂದು ನನ್ನನ್ನು ಸ್ವೀಕರಿಸಬೇಕು. ಅದಕ್ಕೆ 1 ಲಕ್ಷ ಅಲ್ಲ ದೇಣಿಗೆ, ಅದನ್ನು ನಾನು ಕೊಡಲಿಕ್ಕೆ ತಯಾರಿದ್ದೇನಂತೇಳಿ, ಇದು ಪ್ರಾರಂಭ. ಇನ್ನು ದೇವರು ಕೊಟ್ಟರೆ ಎಷ್ಟು ಬೇಕಾದರೂ ಕೊಡ್ಬೋದು. ಕಬೀರ್ ದಾಸ ಹೇಳ್ತಾನೆ, ಸೇವೆ ಅಂದರೆ ಹೇಗಿರಬೇಕು. ಆಯಿತು, ಕಬೀರ್ ದಾಸ ಹೇಳ್ತಾನೆ, ಸೇವೆ ಅಂದರೆ ಹೇಗಿರಬೇಕು ಅಂತೇಳಿ. ಕಬೀರ ಜಬ್ ಹಮ್ ಪೈದಾ ಹುಯೇ ಜಗ್ ಹಸೆ ಹಮ್ ರೋಯೇ ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ್ ರೋಯೇ. ಇದರ ಅರ್ಥ ಏನಂದರೆ, ಮಗು ಹುಟ್ಟುವಾಗ ಮಗು ಅಳ್ತದಂತೆ, ಆದರೆ ಎಲ್ಲರೂ ಸಂತೋಷದಿಂದ ಇರ್ತಾರಂತೆ. ಜಗ್ ಹಸೆ ಹಮ್ ರೋಯೆ. ಎಂಥ ಕಾರ್ಯವನ್ನು ನಾವು ಮಾಡಬೇಕು ಮೇಲೆ ಹೋಗುವ ಮುಂಚೆ, ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ್ ರೋಯೆ. ನಾವು ನಗಾಡ್ತಾ ಮೇಲೆ ಹೋಗ್ಬೇಕಂತೆ, ಜನರು ಇಂಥ ಒಂದು ಒಳ್ಳೆಯ ವ್ಯಕ್ತಿ ಮೇಲೆ ಹೋದನಲ್ಲ ಅಂತೇಳಿ ಪಶ್ಚಾತ್ತಾಪ ಪಡಬೇಕಂತೆ. 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ವಂದನೆಗಳು. ಒಂದು ಹಾಡು ಹಾಡಿದರು. ಹಾಡಿದಾಗ ಎಲ್ಲ ವಿದ್ಯಾರ್ಥಿಗಳು ಎದ್ದು ಅವರನ್ನು ಪುರಸ್ಕರಿಸಿದರು. ಅವರನ್ನು ನಾನೊಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ನಾನು ಭಾವಿಸ್ತೇನೆ. ಈ ಪಟ್ಲ ಫೌಂಡೇಶನ್ ಅವರು ಮಾಡುವಂಥ ಕೆಲಸ ಅದರಲ್ಲಿ ಹಲವಾರಿದೆ. ಇವತ್ತು 100 ಮಂದಿ ಮಕ್ಕಳಿಗೆ ಹಣಕಾಸಿನ ಸಹಕಾರ ಅವರು ಮಾಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚು ಅವರು ಯಕ್ಷಗಾನದಿಂದ ಮುಗಿಸಿದ ದಿನಗಳ ನಂತರ ನೊಂದ ವ್ಯಕ್ತಿಗಳನ್ನು ಅವರಿಗೆ ಆರ್ಥಿಕ ಸಹಾಯ ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ. ದೇವರು ಅವರಿಗೆ ಆಶೀರ್ವಾದ ಮಾಡಬೇಕು. ನನ್ನಂಥ ಹಿರಿಯರು ಅವರಿಗೆ ಆರ್ಥಿಕ ಸಹಾಯ ಮಾಡಬೇಕು. ನನ್ನ ಆತ್ಮೀಯರಾದ ಸತೀಶ್ ಭಂಡಾರಿ ಅವರಿದ್ದಾರೆ, ಒಂದು ದೊಡ್ಡ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ. ಅವ್ರ ಹತ್ರ ಒಂದು ಕಳಕಳಿ ಮಾತು ಏನೆಂದರೆ, ನೀವು ಹಲವು ಸಂಸ್ಥೆಗಳಿಗೆ ಹಣಕಾಸಿನ ಸಹಕಾರ ಮಾಡ್ತೀರಿ,
ಆದರೆ ಇದಕ್ಕಿಂತ ಒಂದು ದೊಡ್ಡ ಕೆಲಸ ಇಲ್ಲ ಅಂತ ನಾನು ಭಾವಿಸ್ತೇನೆ. ನೀವು ಆತ್ಮೀಯತೆಯಿಂದ, ಪ್ರೀತಿಯಿಂದ ಈ ಕೆಲಸ ಮಾಡಬೇಕು. ಮತ್ತು ನಾನು ಸತೀಶ್ ಶೆಟ್ಟರ್ ಹತ್ರ ಒಂದು ಮಾತು ಹೇಳ್ತೇನೆ. ನಾವೆಲ್ಲರೂ ಇದ್ದಷ್ಟು ದಿವಸ ನಿಮ್ಮ ಫಂಕ್ಷನಿಗೆ ಬರದಿರ್ಬೋದು, ಆದರೆ ಪ್ರತಿ ವರ್ಷ ಸಹಕಾರ ಮಾಡ್ತೇನೆ ಎಂಬ ಭರವಸೆ ನಾನು ಕೊಡ್ತೇನೆ. ನಿಮಗೆ ದೇವರು ದೀರ್ಘಾಯುಷ್ಯ ಕೊಡಲಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಾಗೂ ತನ್ನ ಮನದಾಳದ ಮಾತನ್ನು ಹೇಳಿ ನಮ್ಮ ಈ ಟ್ರಸ್ಟನ್ನು ಇನ್ನೂ ಕೂಡ ನಾವು ಮುಂದಕ್ಕೆ ಕಾರ್ಯಗತಗೊಳಿಸಲು ನಮಗೆ ಹುರಿದುಂಬಿಸಿದಂಥ ನಮ್ಮ ಶ್ರೀ ಡಾಕ್ಟರ್ ವಿನಯ್ ಹೆಗಡೆ, ಕುಲಾಧಿಪತಿಗಳು, ನಿಟ್ಟೆ ಎಜುಕೇಷನ್ ಟ್ರಸ್ಟ್, ಇವರಿಗೂ ನಮ್ಮ ಕೇಂದ್ರೀಯ ಸಮಿತಿಯ ವತಿಯಿಂದ ಹಾಗೂ ಎಲ್ಲ ಘಟಕಗಳ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ, ಸಹಯೋಗದೊಂದಿಗೆ ಯಾವುದೇ ಒಂದು ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯ ಚಿಕಿತ್ಸೆಗಾಗಿ ಪ್ರತಿ ಕಲಾವಿದನಿಗೆ 3 ಲಕ್ಷ ರೂಪಾಯಿ ಚಿಕಿತ್ಸಾ ವೆಚ್ಚ, ಒಂದು ವೇಳೆ ವಿಧಿವಶರಾದ ಸಂದರ್ಭದಲ್ಲಿ 8 ಲಕ್ಷದ ಪರಿಹಾರಧನ ನೀಡುವಂಥ ಒಂದು ವಿಶಿಷ್ಟ ಯೋಜನೆ. ಕೆಲವು ಯಕ್ಷಗಾನ ಕಲಾವಿದರು ರಂಗಸ್ಥಳದಲ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ ಕಾರ್ಡಿಯಕ್ ಅರೆಸ್ಟ್ನಿಂದ ಸತ್ತಿರುವುದನ್ನು ನಾವು ಕೆಲವು ವರ್ಷದಿಂದ ನೋಡ್ತಾ ಇದ್ದೇವೆ. ಈಗಾಗಲೇ ಒಂದು 7-8 ಅಂಥ ಅಪಘಾತಗಳು ಆಗಿದ್ದಾವೆ. ಅದಕ್ಕೆ ಕೂಡಲೇ ಕಾರ್ಡಿಯೋಪಲ್ಮನರಿ ರಿಸಕ್ಸಿನೇಷನ್ ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗ, ಕಾರ್ಡಿಯೋ ಸ್ತಂಭನ ಆದಾಗ ಅದನ್ನು ನಾವು ರಿಸಕ್ಸಿನೇಟ್ ಅಂದರೆ 3 ನಿಮಿಷಗಳಲ್ಲಿ ಅವರಿಗೆ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಕೊಟ್ಟರೆ ಕೆಲವು ಸಲ ಹೆಚ್ಚಿನ 60-70% ಜನರಲ್ಲಿ ಬದುಕಿಸಬಹುದು. ಅಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ.